ಪತ್ರಿಕಾ ದಿನಾಚರಣೆ ತಮಗೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಕೊಡ್ತಾ ಇದ್ದೇವೆ. ಪ್ರಪ್ರಥಮವಾಗಿ ನಿನ್ನೆ ಈ ಹಿಂದೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದು ಪ್ರಸ್ತುತ ಕರ್ನಾಟಕದ MLC ಆಗಿರುವಂಥ CT ರವಿ ಅವರೊಂದು ಪತ್ರಿಕಾಗೋಷ್ಠಿಯಲ್ಲಿ ನಿನ್ನೆ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕದ ಇನ್ಚಾರ್ಜ್ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರು ಯಾವ ಕಾರಣಕ್ಕಾಗಿ ಇಲ್ಲಿಗೆ ಅವರು ಒಂದು 2-3 ದಿವಸಗಳು ನಮ್ಮ ಬೆಂಗಳೂರಿನಲ್ಲಿ ಅವರು ನಮ್ಮ ಸಚಿವರುಗಳನ್ನು ಶಾಸಕರುಗಳನ್ನು ಭೇಟಿ ಮಾಡುವಂಥ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದರು. ಇದನ್ನು ಅವರು ಲೇವಡಿ ಮಾಡುವ ಇದರಲ್ಲಿ ಇವರು ಕಪ್ಪ ತೆಗೆದುಕೊಂಡು ಹೋಗಲಿಕ್ಕೆ ಬಂದಿದ್ದಾರಾ ಅನ್ನುವಂಥ ಪ್ರಶ್ನೆ ಹಾಕಿದ್ದಾರೆ. ಅದರ ಒಟ್ಟಿಗೆ ಇವರಿಗೆ ಜನರ ಸಂಕಷ್ಟಗಳ ಬಗ್ಗೆ ಇವರಿಗೆ ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾನು CT ರವಿಯವರಿಗೆ ಕೇಳಲಿಕ್ಕೆ ಇಚ್ಛಿಸ್ತೇನೆ, ಈ ಹಿಂದೆ ನೀವು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಿಮ್ಮ ಪಕ್ಷದಲ್ಲಿ ಆಗಿದ್ರಿ. ಆ ಸಮಯದಲ್ಲಿ ನೀವು ಬಹುಶಃ ತಮಿಳುನಾಡು ಹಾಗೆ ಗೋವಾದ ಇನ್ಚಾರ್ಜ್ ಆಗಿದ್ರಿ. ಆ ಸಮಯದಲ್ಲಿ ನೀವು ಹೋಗಿ ಕಪ್ಪ ತೆಗೆದುಕೊಂಡು ಹೋಗಿದ್ದು ಅದಕ್ಕೋಸ್ಕರ ಆ ನೆನಪಿನಲ್ಲಿ ಇದನ್ನು ನಮ್ಮ ಪಾರ್ಟಿಯ ಕಾರ್ಯದರ್ಶಿಯನ್ನು ನೀವು ಕೇಳ್ತಾ ಇದ್ದೀರಾ ಅನ್ನುವಂಥದ್ದು ಒಂದು. ಎರಡನೇದಾಗಿ ಹಿಂದೆ ನಿಮ್ಮ ಪಕ್ಷದ ಸರ್ಕಾರ ರಾಜ್ಯದಲ್ಲಿರಬೇಕು ಅಂತ ಇದ್ದಾಗ ಧರ್ಮೇಂದ್ರ ಪ್ರಧಾನ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ತದನಂತರ ಈಗ ರಾಮ್ ಮೋಹನ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಅವರು ಕೂಡ ಬರ್ತಾ ಇರ್ತಾರೆ, ಅವರ ಕೆಲಸಗಳನ್ನು ರಾಧಾ ಮೋಹನ್ ರವರು ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ನಮಗೀಗ ನಿನ್ನೆಯ ಮಾತಿನಿಂದ ಸ್ವಲ್ಪ ಸಂಶಯ ಬರಲಿಕ್ಕೆ ಶುರುವಾಯಿತು. ಬಹುಶಃ ನಿಮ್ಮ ಕಾರ್ಯದರ್ಶಿಗಳು ಬರುವಂಥದ್ದೆಲ್ಲ ಈ ಥರ ಕಪ್ಪ ಕಲೆಕ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೋ ಏನೋ ಅನ್ನುವಂಥದ್ದು. ಅದರೊಟ್ಟಿಗೆ ಹೇಳ್ತಾರೆ ಅವರಿಗೆ ಸುರ್ಜೇವಾಲಾರವರಿಗೆ ಇಲ್ಲಿ ಜನರ ಸಂಕಷ್ಟಗಳು ಕಷ್ಟಗಳನ್ನು ಕೇಳುವಂಥ ಇದಿಲ್ಲ, ಸುಮ್ಮನೆ ಬಂದು ಕಪ್ಪ ಕಲೆಕ್ಟ್ ಮಾಡುವಂಥದ್ದು ಅಂತ. ನಾನು ಅವರಿಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ, ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಅವರು. ಈಗಲ್ಲ, ಈ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಬಹುಶಃ ಒಬ್ಬ ಹಗಲಿರುಳು ದುಡಿದಂಥ ಒಬ್ಬ ಪ್ರಧಾನ ಕಾರ್ಯದರ್ಶಿಗಳು ಅವರು. ಯುವ ಕಾಂಗ್ರೆಸ್ನಿಂದ ಬಂದಂಥವರು ಅವರು. ಆ ಸಮಯದಲ್ಲಿ ಅವರ ಜವಾಬ್ದಾರಿ ಇದೆ. ನಮ್ಮ ಹೈಕಮಾಂಡ್ ಏನು ಪ್ರಣಾಳಿಕೆಗಳನ್ನೆಲ್ಲ ನಾವು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷದಿಂದ, ಅದರ ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿಗಳಲ್ಲಿ ನಾವು ಪ್ರಣಾಳಿಕೆಯಲ್ಲಿ ಹಲವು ವಿಚಾರಗಳನ್ನು ನಾವು ಪ್ರಣಾಳಿಕೆಯಲ್ಲಿ ಘೋಷಿಸಿದೆವು, ಕಾರ್ಯಕ್ರಮಗಳನ್ನು. ಇದರ ಅನುಷ್ಠಾನಗಳು ಏನಿದೆ, ಇದನ್ನು ಬಡವರಿಗೆ ಮುಟ್ಟಿಸುವಂಥ ಹಲವಾರು ಕಾರ್ಯಕ್ರಮಗಳೆಲ್ಲ ಇದೆ. ಇದೆಲ್ಲ ಸರಿಯಾಗಿ ನಡೀತಾ ಇದೆಯಾ ಕೇಳುವಂಥದ್ದು ಇದು ನಿಮಗೆ ಕಾಣಿಸುವುದಿಲ್ಲ ಕಾಣುತ್ತೆ. ನೀವು ಹೇಳ್ತೀರಿ ಅವರಿಗೆ ಬಡವರ ಕಷ್ಟ ಸುಖಗಳು ಗೊತ್ತಿಲ್ಲ ಅನ್ನುವಂಥದ್ದು. ಬಹುಶಃ ಒಬ್ಬ ಜವಾಬ್ದಾರಿಯುತ ಸ್ಥಾನದಿಂದ ಇದ್ದು ಸಮರ್ಥವಾಗಿ ಅವರು ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಭಾಳಷ್ಟು ಹೆಮ್ಮೆ ಇದೆ. ಆದ್ದರಿಂದ ಬಹುಶಃ ನಿಮ್ಮ ಅಡಿಕೆ ಕಳ್ಳ ಅಂದ ತಕ್ಷಣ ನೀವು ಯಾವಾಗ ನೋಡಿದರೂ ನಿಮ್ಮಲ್ಲಿ ಇರೋದು ನಿಮಗೆ ಇಲ್ಲಿ ಬಂದ ಅಂದ ತಕ್ಷಣ ಕಪ್ಪ ಕಲೆಕ್ಟ್ ಮಾಡಲಿಕ್ಕೆ ನೀವು ಮಾಡ್ತಾ ಇದ್ದದ್ದು ಅದು. ಎರಡನೇದಾಗಿ ಅವರು ಇನ್ನೊಂದು ನಮ್ಮ ಉಸ್ತುವಾರಿ ಸಚಿವರುಗಳ ಬಗ್ಗೆ, ಆರೋಗ್ಯ ಮಂತ್ರಿಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳಿದ್ದು. ರಾಜಕೀಯಗಳನ್ನು ಬಿಟ್ಟು ಈಗಾಗಲೇ ಹಲವಾರು ಯುವತಿಯರು ಹಠಾತ್ ಆಗಿ ನಿಧನ ಆಗೋದರ ಬಗ್ಗೆ ಏನಾದರೂ ಸಂಶೋಧನೆಗಳನ್ನು ಮಾಡುವಂಥದ್ದು. ಬಹುಶಃ ನಾನು ರಾಜಕೀಯದಲ್ಲಿ ಸಕ್ರಿಯವಾಗಿರಲಿಲ್ಲ. 2021ರಲ್ಲಿ 22ರಲ್ಲೇನೋ ನಾನೊಂದು ಪೋಸ್ಟನ್ನು ಹಾಕಿದ್ದೆ. ಹಠಾತ್ ಆಗಿ ಯುವ ಜನರು ಮರಣ ಹೊಂದಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ. ಏನು ಕಾರಣ ಅಂತ, ರಾಜ್ಯದಲ್ಲೂ ಕೂಡ ನಿಮ್ಮ ಸರ್ಕಾರ ಇತ್ತು, ಕೇಂದ್ರದಲ್ಲೂ ಕೂಡ ನಿಮ್ಮ ಸರ್ಕಾರ ಇತ್ತು. ಬಹುಶಃ ಇದನ್ನು 2024ರಲ್ಲಿ ಕೇಂದ್ರ ಸರ್ಕಾರದ ಪಾರ್ಲಿಮೆಂಟಲ್ಲಿ ಕೂಡ ಅದೇ ವಿಚಾರ ಡಿಸ್ಕಷನ್ಗೆ ಬಂದಿತ್ತು. ನೀವೇನು ಕತ್ತೆ ಕಾಯ್ತಾ ಇದ್ರಾ? ನೀವೇನು ಮಾಡಿದ್ರಿ? ಯಾವತ್ತಿನಿಂದ ಈಗ ಈ ಕೊರೋನಾ ಬಂದ ನಂತರ ಈ ಹಠಾತ್ ಹಾರ್ಟ್ ಅಟ್ಯಾಕ್ಗಳು ಆಗುವಂಥದ್ದು. ಇದಕ್ಕೆ ಏನು ಕಾರಣ? ಇದಕ್ಕೆ ನಿಮ್ಮಿಂದ ಅಧ್ಯಯನ ಸಮಿತಿ ಇದನ್ನು ಏನಾದರೂ ನೀವು ಮಾಡಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ನಿಮ್ಮ ಕೇಂದ್ರ ಸರ್ಕಾರದಿಂದ ಏನಾದರೂ ಪ್ರಯತ್ನಗಳನ್ನು ಮಾಡಿದ್ದೀರಾ? ಇದಕ್ಕೆ ನೀವು ಉತ್ತರವನ್ನು ಕೊಡಬೇಕು. ಕರ್ನಾಟಕದಲ್ಲಿ ಇವತ್ತು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು
ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಬಡ ಜನರಿಗೆ ಸಿಗಬೇಕಾದಂಥ ಏನು ಸೌಲಭ್ಯಗಳು ಮೆಡಿಕಲ್ ಇದರಲ್ಲಿ ಅದನ್ನು ಕೊಡಿಸುವಲ್ಲಿ, ಆಸ್ಪತ್ರೆಗಳನ್ನು ಉನ್ನತೀಕರಣಗೊಳಿಸುವಲ್ಲಿ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಸಾಧ್ಯ ಆದರೆ ನೀವು ಅವರನ್ನು ಅಭಿನಂದನೆ ಮಾಡಿ. ಅದು ಬಿಟ್ಟು ಒಳ್ಳೆ ಕೆಲಸ ಮಾಡ್ತಿರೋವನ್ನು ಟೀಕಿಸುವಂಥ ನಿಮ್ಮ ಈ ರಾಜಕೀಯ ಚಾಳಿ ಇದೆಲ್ಲ ಇದನ್ನು ಬಿಟ್ಟು ಬಿಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಕೇಂದ್ರದ ಈಗಿನ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು, ಹಾಗೆಯೇ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ರವರು, ಹಾಗೆಯೇ ಬೆಂಗಳೂರು ದಕ್ಷಿಣದ ಸಂಸದರಾದಂತಹ ತೇಜಸ್ವಿ ಸೂರ್ಯ ಇವರು ಮೊನ್ನೆ ದಿವಸ ಪತ್ರಕರ್ತರು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಅದು ಪ್ರಶ್ನೆ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆ ಮಾಡ್ತಾರೆ, ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಸಮಯದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರವರಿಗೆ ಉತ್ತರ ಕೊಡ್ತಾರೆ, ಇದನ್ನು ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿ ನಾವು ನಿರ್ಧರಿಸ್ತೇವೆ ಅನ್ನುವಂಥದ್ದು. ಇದನ್ನು ಅವರು ವ್ಯಂಗ್ಯವಾಡ್ತಾರೆ. ಏನು ಹೈಕಮಾಂಡ್, ನೀವು ಹೈಕಮಾಂಡ್ ಅಲ್ವಾ, ಇವರು ಆಕ್ಸಿಡೆಂಟಲ್ ಅಧ್ಯಕ್ಷನ ಅನ್ನುವಂಥದ್ದು. ಸ್ವಾಮಿ, ನಿಮ್ಮ ಜ್ಞಾನಕ್ಕೆ ನಿಮಗೆ ಎಷ್ಟು ಜ್ಞಾನ ಇದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಕೆಲಸ ಮಾಡುವಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಹೈಕಮಾಂಡ್ ಅಂತ ಹೇಳಿದರೆ ಇಲ್ಲಿ ಡಿಕ್ಟೇಟರ್ಶಿಪ್ ಇಲ್ಲ ನಮ್ಮಲ್ಲಿ. ಅದಕ್ಕೊಂದು ವರ್ಕಿಂಗ್ ಕಮಿಟಿ ಅಂತ ಇದೆ, CWC ಅಂತ ಇದೆ, ಅದರಲ್ಲಿ ಚರ್ಚೆ ಮಾಡುವಂಥ ಅದನ್ನು ನಾವು ನಿರ್ಧರಿಸ್ತೇವೆ ಅಂತ ಅವರು ಹೇಳಿದ್ದು 100ಕ್ಕೆ 100 ಸರಿಯಾಗಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಡೆಯುತ್ತೆ ಅಂತ ನಿಮಗೆ ಇವತ್ತು ಮೋದಿ ಅಮಿತ್ ಶಾ ಬಿಟ್ಟರೆ ಬೇರೆಯವರು ಇರಲಿಕ್ಕಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು CWC ಬಹಳ ಬಲಿಷ್ಠವಾಗಿದೆ. ಏನು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಿದ್ರು ನಾವು ಅಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅನ್ನುವಂಥದ್ದನ್ನು ಇದು ಉತ್ತರ ಇದಕ್ಕೆ. ಆದ್ದರಿಂದ ಅದರ ನಂತರ ಬಹುಶಃ ಜಿಲ್ಲೆಯಲ್ಲಿ ಇವತ್ತು ಒಂದು ಪುತ್ತೂರಿನಲ್ಲಿ ಒಂದು ಯುವತಿಗೆ, ಹದಿಹರೆಯದ ಯುವತಿಗೆ ಇವತ್ತು ಅನ್ಯಾಯ ಆಗಿರುವಂಥದ್ದು. ಇದರಲ್ಲಿ ರಾಜಕೀಯ ಮಾಡೋದು ಆಗಬಾರ್ದು. ಬಹುಶಃ ಆ ಹುಡುಗಿಗೆ ನ್ಯಾಯ ಸಿಗಬೇಕನ್ನುವಂಥದ್ದು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಆ ಕುಟುಂಬದೊಟ್ಟಿಗೆ ಇರುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈಗಾಗಲೇ ನೋಡಿ, ಇಂಥ ಕೆಲಸಗಳು ಇದಾದಾಗ ಕಾನೂನು ರೀತಿಯಲ್ಲಿ ಒಂದು ರೀತಿಯಲ್ಲಿ ಕೆಲಸಗಳು ಆಗ್ತಾ ಹೋಗುತ್ತೆ, ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು. ಇನ್ನೊಂದು, ಆ ಯುವತಿಗೆ ಬಾಳು ಕೊಡುವಂಥದ್ದು ಕೂಡ, ಒಂದು ಮಗು ಆಗಿದೆ, ಬಾಳು ಕೊಡುವಂಥದ್ದು ಕೂಡ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಎಲ್ಲರೂ ಅದರ ಯಾರು ಇದು ಮಾಡಿದ್ದಾರೆ ಅದನ್ನು ನ್ಯಾಯ ಸಿಗುವಾಗ ಆಗಬೇಕು. ಅದನ್ನು ಕೆಡಿಸುವಂಥ ಕೆಲಸಕ್ಕೆ ರಾಜಕೀಯ ಮಾಡಲಿಕ್ಕೆ ಕಾಂಗ್ರೆಸ್ ಹೋಗ್ತಾ ಇಲ್ಲ. ಆದರೆ ಖಂಡಿತವಾಗ್ಲೂ ಆ ಯುವತಿಗೆ ನ್ಯಾಯ ಕೊಡಿಸುವಲ್ಲಿ ನಮ್ಮ ಪಕ್ಷ ಅವರೊಟ್ಟಿಗೆ ಇರುತ್ತೆ ಅನ್ನುವಂಥದ್ದು. ಇನ್ನೊಂದು ವಿಚಾರ, ಬಹುಶಃ ನಿನ್ನೆ ದಿವಸ ನಾವು ನೋಡಿದ್ದು, ಎಲ್ಲದರಲ್ಲಿ ಗಮನಿಸಿರ್ಬೋದು, ಬ್ರಹ್ಮಾವರದಲ್ಲಿ ಬಹಳಷ್ಟು ನೋವಿನ ವಿಚಾರವಾಗಿತ್ತು. ನಾವೆಲ್ಲರೂ ನಿಜವಾಗ್ಲೂ ಇದನ್ನು ಖಂಡಿಸ್ತಿದ್ದೇವೆ. ಅದರ ನಂತರ ಬಹುಶಃ ನಮ್ಮ ದಕ್ಷ ಪೊಲೀಸ್ನವರು, ಕರ್ನಾಟಕ ಸರ್ಕಾರ ಇವತ್ತು ಬಹುಶಃ ನಮ್ಮ 2 ಜಿಲ್ಲೆಗಳಲ್ಲಿ ನೀವು ಗಮನಿಸಿದರೆ ಕಳೆದ 1 ತಿಂಗಳಿನಿಂದ ಪೊಲೀಸ್ ವ್ಯವಸ್ಥೆಯಲ್ಲಿ ಬಹಳಷ್ಟು ಮಾರ್ಪಾಡುಗಳಾಗಿದೆ. ಇವತ್ತು ಬಹಳ ನಿಷ್ಠೆಯಿಂದ ಕೆಲಸಗಳು ಮಾಡ್ತಾ ಇದ್ದಾರೆ. ಯಾವುದಕ್ಕೆ ಕಾನೂನೇ ಮುಖ್ಯ, ಕಾನೂನನ್ನೇ ಗಮನದಲ್ಲಿಟ್ಕೊಂಡು ಎಲ್ಲ ಕೆಲಸಗಳು ನಡೀತಾ ಇದೆ. ವಿದಿನ್ 24 ಅವರ್ಸಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಬಂಧಿಸುವಂಥ ಕೆಲಸ ಕೂಡ ಇವತ್ತು ಆಗಿದೆ. ಉಡುಪಿ ಪೊಲೀಸ್ನವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಯಾಕೆ ಈ ವಿಚಾರಗಳನ್ನು ನಾನು ಇಲ್ಲಿ ಪ್ರಸ್ತಾವಿಸ್ತಿದ್ದೇನಂತ ಹೇಳಿದರೆ, ಬಹುಶಃ ಇದೊಂದು ಈ ಹಿಂದೆ ಪೊಲೀಸ್ನವರಿಗೆ ಇನ್ನೂ ಕೂಡ ಈ ಘಟನೆಯಲ್ಲಿ ಕೆಲಸಗಳಿದೆ. ಯಾಕೆ ಅಂತ ಹೇಳಿದರೆ, ಇದನ್ನು ಬೇರೆ ಒಂದು ಸಮುದಾಯದವರ ಮೇಲೆ ಹಾಕಿ ಇನ್ನೊಂದು ಗಲಭೆಗಳನ್ನು ಸೃಷ್ಟಿ ಮಾಡುವ ಒಂದು ಉದ್ದೇಶ ಇದರಲ್ಲಿ ಇರಲಿಕ್ಕೂ ಸಾಧ್ಯತೆಗಳಿದೆ. ಬಹುಶಃ ಪೊಲೀಸ್ನವರು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ರು. ಈ ಕೂಡಲೇ 6 ಆರೋಪಿಗಳನ್ನು ಪತ್ತೆ ಹಚ್ಚಿ ಎಲ್ಲಿಯೂ ಶಾಂತಿ ಕದಡದಂತೆ ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ನಂತರ ನಮ್ಮ ತಪ್ಪವನ್ನು ಕೂಡ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಒಬ್ಬ ಸಾಮಾಜಿಕ ಧುರೀಣರು ಕೂಡ ಆಗಿದ್ದಂತಹ, ಕರ್ನಾಟಕದ ಈ ಹಿಂದಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿದ್ದಂತಹ ದೇವರಾಜ ಅರಸು ಆಪ್ತರು, ಹಾಗೆಯೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿ ಅವರ ಆತ್ಮೀಯರು, ಹಾಗೆ ಜನಾರ್ದನ್ ಪೂಜಾರಿ ಅವರ ಆತ್ಮೀಯರು ಕೂಡ ಆಗಿದ್ದಂತಹ ಒಬ್ಬ ಜಯನಂದ ದೇವಾಡಿಗರವರು ನಿನ್ನೆ ದಿವಸ ನಿಧನ ಹೊಂದಿರುತ್ತಾರೆ ರಾತ್ರಿ. ಇವತ್ತು ಅವರ ಅಂತ್ಯಕ್ರಿಯೆಯೆಲ್ಲ ಇವತ್ತು ನಡೆದಿದೆ.
ಅಂತ್ಯಕ್ರಿಯೆ ಎಲ್ಲ ನಡೆದಿದೆ, ನಾವು ಕೂಡ ಹೋಗಿದ್ದು. ಅವರಿಗೆ ಸದ್ಗತಿ ಸಿಗಲಿ, ಹಾಗೆ ಅವರ ಕುಟುಂಬದವರಿಗೆ, ಅವರ ಅಭಿಮಾನಿಗಳಿಗೆ ಅವರ ಒಂದು ಸಾವನ್ನು ನಷ್ಟವನ್ನು ಭರಿಸುವಂಥ, ಆ ದುಃಖವನ್ನು ಸಹಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ನಾವು DCCಯಿಂದ ಪರವಾಗಿ ವಿನಂತಿಸಿಕೊಳ್ತಿದ್ದೇವೆ. ಧನ್ಯವಾದಗಳು. ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ಕೇವಲ ಎಲ್ಲ ವಿಚಾರಗಳಲ್ಲೂ ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ. ನಮಗೆ ಸಾಮಾಜಿಕ ಬದ್ಧತೆ ಇದೆ ಅನ್ನುವಂಥದ್ದು. ಶಾಸಕರು ಹೇಳಿದ್ದು ಸರಿಯಾಗಿಯೇ ಇದೆ. ಶಾಸಕರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಆ ಸಮಯದಲ್ಲಿ ಇವರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಅವ್ರು ಹೇಳ್ತಾರೆ, ಅವರ ಹುಡುಗನ ತಂದೆ ಹತ್ರ ನಾವು ಅವ್ರ ಹತ್ರ ಮಾತನಾಡಿ ಏನಾದರೂ ಸರಿಪಡಿಸ್ಲಿಕ್ಕೆ ಅಂದರೆ ಅವರನ್ನು ವಿವಾಹ ಮಾಡುವಂಥದ್ದು ಏನಾದರೂ ಮಾಡಲಿಕ್ಕಾದರೆ ಅದು ಉತ್ತಮ. ಅದನ್ನು ಮಾಡಲಿಕ್ಕೆ ಒಮ್ಮೆ ಪ್ರಯತ್ನ ಮಾಡುವ. ಈಗ ಕೇಸ್ ಕೊಟ್ಟಿದ್ದಾರೆ, ಕೇಸ್ ಕೊಟ್ಟ ತಕ್ಷಣ ಅವರನ್ನು ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಹೋಗ್ತಾರೆ, ಮತ್ತು ಕೇಸ್ ನಡೆಯುತ್ತೆ. ಈ ಹುಡುಗಿಗೆ ಯಾವ ರೀತಿಯಲ್ಲಿ ಮತ್ತು ಆ ಮಗುವನ್ನು ಇಟ್ಕೊಂಡು ಆ ಹುಡುಗಿ ಬದುಕಬೇಕು ಸಮಾಜದಲ್ಲಿ ಅಂತ ಸಾಮಾಜಿಕ ಬದ್ಧತೆ ಕಾಂಗ್ರೆಸ್ ಪಕ್ಷಕ್ಕಿದೆ. ನಮಗೆ ರಾಜಕೀಯ ಮಾಡೋದಿದ್ದರೆ ಒಂದು ಒಳ್ಳೆಯ ಅವಕಾಶ. ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಇಂಥ ವಿಚಾರದಲ್ಲಿ ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ ಅಂತಕ್ಕೆ ನಮ್ಮ ಶಾಸಕರ ನಡೆ ಒಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅಧಿಕಾರ ಸಿಕ್ಕಿದ ಮೇಲೆ ಜನ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಅದರ ವಿರುದ್ಧ ದಿಕ್ಕಲ್ಲಿ ಸರ್ಕಾರ ಪಕ್ಷ ಸಾಗ್ತಾ ಇದೆ. ಇದು ಒಂದು ರೂಟೀನ್ ನಮ್ಮ ಹೈಕಮಾಂಡಿಂದ ಫಾಲೋ ಅಪ್ ಅಷ್ಟೇ. ನಾವು ಏನು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದವು, ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದು ಇದು ಸರಿಯಾಗಿ ಕೆಲಸ ಆಗ್ತಾ ಇದೆಯಾ, ಇದರ ಬಗ್ಗೆ ಈಗ ನಮ್ಮ ಮಂತ್ರಿಗಳನ್ನು ಕೇಳಿದರೆ ಮುಖ್ಯಮಂತ್ರಿಗಳನ್ನು ಅವ್ರು ಹೇಳ್ತಾರೆ. ಆದರೆ ಶಾಸಕರಲ್ಲಿ ಅವರ ಸಮಸ್ಯೆಗಳೇನಾದರೂ ಇದೆಯಾ, ಇದರ ಬಗ್ಗೆ ತಿಳ್ಕೊಂಡು ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ಸಂಬಂಧಪಟ್ಟವರಿಗೆ ಸೂಚಿಸಿ ಸರಿಪಡಿಸುವಂಥದ್ದು. ಶಾಸಕರಿಂದ ಸರ್ಕಾರದ ವಿರುದ್ಧವೇ ಟೀಕೆಗಳು ಬರುವವರೆಗೆ ಯಾಕೆ ಕಾಯಬೇಕು? ಟೀಕೆಗಳು ಬಂದ ನಂತರ ಕರೆಯುವಂಥ ಒಂದು ಅನಿವಾರ್ಯ ಅಲ್ಲ, ಅದು ನಿಮ್ಮ ಇದೇನಿರ್ಬೋದು ಅಂದರೆ ಈ ಟೀಕೆಗಳು ಬಂದ ನಂತರ ಕರೆದ್ರು ಅಂತ. ಖಂಡಿತವಾಗಿ ಬಂದ ನಂತರ ಕರೆದಲ್ಲ. ಇದು ಈ ಹಿಂದಿನಿಂದಲೂ ನಡೀತಾ ಬರ್ತಾ ಇತ್ತು. ಕೆಲವೊಮ್ಮೆ ಡೆಲ್ಲಿಯಲ್ಲಿ ಈ ಕೆಲಸಗಳನ್ನು ಮಾಡ್ತಿದ್ರು. ಈ ಬಾರಿ ಅವರು ರಾಜ್ಯಕ್ಕೆ ಬಂದು ಎಲ್ಲ ಸಚಿವರನ್ನು, ಮುಖ್ಯಮಂತ್ರಿಯಿಂದ ಹಿಡಿದು ಪ್ರತಿ ಸಚಿವರನ್ನು, ಹಾಗೆ ಶಾಸಕರುಗಳನ್ನು, ಹಾಗೆ ನಮ್ಮ ಪಕ್ಷದಿಂದ ಚುನಾವಣೆಗೆ ನಿಂತು ಪರಾಭವಗೊಂಡ ವಿಧಾನಸಭಾ ಅಭ್ಯರ್ಥಿಗಳನ್ನು, ಲೋಕಸಭಾ ಅಭ್ಯರ್ಥಿಗಳನ್ನು, ಪ್ರತಿಯೊಬ್ಬರನ್ನು ಇವತ್ತು ಮಾತನಾಡಿಸ್ತಿರುವಂಥದ್ದು ಒಳ್ಳೆಯ ಒಂದು ಕ್ರಮ ಇದು. ಸರ್ಕಾರದ ವಿರುದ್ಧ ಟೀಕೆ ಮಾಡುವಂತ ಇದು ಯಾಕೆ ಆಯ್ತು? ಅವ್ರು ಮಾಡಿದ ಆರೋಪಗಳು ಸಣ್ಣ ಆರೋಪಗಳಲ್ಲ, ಒಬ್ಬರು ಮಾಡಿದ್ದು ಅಲ್ಲ, ಅನೇಕರಿಂದ ಅದು ಅದಕ್ಕೆ ಸಮರ್ಥನೆ ಕೂಡ ಬಂದಿದೆ ನಿಮ್ಮ ಪಕ್ಷದವರಿಂದ. ನೋಡಿ, ಯಾವಾಗಲೂ ಪಕ್ಷದ ಒಂದು ಚೌಕಟ್ಟಿನಲ್ಲಿ ನಾವು ಮಾತನಾಡುವಂಥದ್ದು ಯಾವಾಗಲೂ ನಾಲ್ಕು ಗೋಡೆಯ ನಡುವೆ ಇದ್ದರೆ ಒಳ್ಳೆಯದು ಅನ್ನೋದನ್ನು ನಾವು ಒಪ್ತೇವೆ. ಆದರೆ ಕೆಲವೊಂದು ಶಾಸಕರು ಇವತ್ತು ಬಹಿರಂಗವಾಗಿ ಮಾತನಾಡಿದ್ದಾರೆ ಅನ್ನುವಂಥದ್ದು. ಬಹಿರಂಗವಾಗಿ ಅಂತ ಎಲ್ಲಿಯೂ ಮಾತನಾಡಿಲ್ಲ. ನಾಲ್ಕು ಗೋಡೆಯ ನಡುವೆ ಮಾತನಾಡ್ತಿರ್ಬೇಕಾದ್ರೆ ಆಡಿಯೋ ರೆಕಾರ್ಡ್ಸ್ ಯಾವುದನ್ನು ತಗೊಂಡು ಇದನ್ನು ಪ್ರಚಾರ ಮಾಡುವಂಥದ್ದು. ಸರಿ, ಕರೆಕ್ಟ್. ನಾನು ಹೇಳ್ತೇನೆ, ನಮ್ಮಲ್ಲಿ ಎಲ್ಲದೂ ಸರಿಯಾಗಿ ನಡೀತಾ ಇದೆಯಾ ಅಂತ ಕೇಳಿದರೆ ಖಂಡಿತ ಇಲ್ಲ. ಆ ಸಮಸ್ಯೆ ಅವರಿಗೆ ಹೇಳುವಂಥದ್ದು, ನಾವು ಮಾತನಾಡಬೇಕನ್ನುವಂಥದ್ದನ್ನು ಅವರು ಹೇಳಿದರು. ಸಮಸ್ಯೆ ಇದ್ದದ್ದು ಹೌದು, ಆದರೆ ಅವರು ಅದನ್ನು ಬಹಿರಂಗವಾಗಿ ಹೇಳಬೇಕು ಅಂತೇಳಿ ಅವರು ಎಲ್ಲಿಯೂ ಕೂಡ ಪ್ರೆಸ್ ಕಾನ್ಫರೆನ್ಸ್ ಕರೆದು ಎಲ್ಲಿಯೂ ಕೂಡ ಹೇಳಲಿಲ್ಲ. ಖಂಡಿತವಾಗ್ಲೂ ಸಮಸ್ಯೆ ಎಲ್ಲಿ, ಈಗ ನಾವೊಂದು ಮನೆಯಲ್ಲಿ ಇಟ್ಕೊಂಡ್ರು ಕೂಡ ಚಿಕ್ಕ ಒಂದು ಮನೆಯನ್ನು ಇದು ಮಾಡಬೇಕಾದ್ರೆ ಹಲವಾರು ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನು ಎಲ್ಲ ಪರಿಹಾರ ಮಾಡಬೇಕಲ್ವಾ? ರಾಜ್ಯ ಅಂತ ಹೇಳಿದ ತಕ್ಷಣ, ಒಂದು ರಾಜ್ಯ ಸರ್ಕಾರ ಅಂತ ಹೇಳಿದ ತಕ್ಷಣ ಬಹಳಷ್ಟು ಜವಾಬ್ದಾರಿಗಳಿರುತ್ತೆ, ಭಿನ್ನಾಭಿಪ್ರಾಯಗಳಿರುತ್ತೆ, ಸರ್ವೇ ಸಾಮಾನ್ಯ. ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆರಂಭದಿಂದಲೂ ಇದೆ. ಅಂದ್ರೆ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ ಅವರೊಂದು ವೀಕ್ ಆದಂತೆ ಕಾಣ್ತಾ ಇಲ್ವಾ ಅಂತ. ಇಂಥ ಆರಂಭದಿಂದಲೂ ಇದೇ ಸಮಸ್ಯೆಗಳು ಇನ್ನೂ ಸಹ ಮುಗಿತಾ ಇಲ್ಲ. ಮುಖ್ಯಮಂತ್ರಿಗಳು ಇನ್ನಷ್ಟು ಬಲಿಷ್ಠರಾಗಿದ್ದಾರೆ. ಖಂಡಿತವಾಗ್ಲೂ ಎಲ್ಲಿಯೂ ಕೂಡ ವೀಕ್ ಅನ್ನುವಂಥದ್ದು ಇಲ್ಲ. ಬಹುಶಃ ನಿಮಗೆ ಅವರಿಗೆ ಕೆಲವು ತಿಂಗಳ ಹಿಂದೆ ಸ್ವಲ್ಪ ಬಿದ್ದು ಕಾಲು ಇದಾಗಿದ್ದರಿಂದ ಒಂದು 15 ದಿವಸ ಏನೋ ಸ್ವಲ್ಪ ವೀಕ್ ಆಗಿದ್ರು ಅಂತ ಹೇಳಿದರೆ ಅದನ್ನು ನಾನು ಒಪ್ತೇನೆ. ಮತ್ತು ಬೇರೆ ಕೆಲಸದ ವಿಚಾರದಲ್ಲಿ ಯಾವತ್ತೂ ಬಲಿಷ್ಠರಾಗಿಯೇ ಇದ್ದಾರೆ. ಎಲ್ಲರನ್ನು ಒಟ್ಟಿಗೆ ಕರೆದುಕೊಂಡು ಸರ್ಕಾರದ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಲ್ಲಿ ಅವರು ಬ್ಯುಸಿಯಾಗಿದ್ದಾರೆ. ಅಭಿಪ್ರಾಯಗಳನ್ನು ನಾವು ಕೇಳಬೇಕು ಅಂತ ಇದ್ದೇವೆ. ಬಹುಶಃ ನಾವಂತೂ ಬಹಳ ಹೆಮ್ಮೆಯಿಂದ, ಸಂತೋಷದಿಂದ ಇದ್ದೇವೆ. ಯಾಕಂದರೆ ನಾವು ಇಲ್ಲಿಯ ಕೆಲವು ಅಧಿಕಾರಿಗಳನ್ನು ಬದಲಾವಣೆ ಮಾಡಿದ ನಂತರ ಇವತ್ತು ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿದೆ.
ಈ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗಳು ಏನು ಅಲ್ಲಲ್ಲಿ ಒಂದೊಂದು ಇತ್ತು ಎಲ್ಲ ಸರಿ ಹೋಗಿರೋದಿಲ್ಲ, ಅದನ್ನು ನಿಲ್ಲಿಸುವಂಥ ಕೆಲಸಗಳಾಗಿದೆ. ಇದರಿಂದ ಬೇರೆ ಬೇರೆ ನೀವು ನೋಡ್ತಾ ಇರ್ಬೋದು, ಕಾನೂನು ಬಾಹಿರ ಕೆಲಸಗಳಿಗೆ ಇಲ್ಲಿಂದ ಪ್ರೋತ್ಸಾಹ ಸಿಗ್ತಿತ್ತು ಅನ್ನೋದು ಕೂಡ ನಿಮಗೆ ಈಗಾಗಲೇ ತಿಳಿದಿರ್ಬೋದು. ಅದರಿಂದ ಇದಕ್ಕೆಲ್ಲವೂ ಈಗ ಎಲ್ಲದನ್ನು ಕೂಡ ಕಾನೂನಿನ ಪ್ರಕಾರ ಯಾವುದಕ್ಕೆ ಅನುಮತಿ ಉಂಟು ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ಎಲ್ಲ ಇದು ಕೂಡ ಸರಿಯಾಗಿ ಮುಂದಿನ ದಿವಸಗಳಲ್ಲಿ ನಡೆಯುತ್ತೆ. ನೋಡಿ, ಕಾಂಗ್ರೆಸ್ ಪಕ್ಷದ ಯಾರೂ ಕೂಡ ಇದರಲ್ಲಿ ಭಾಗವಹಿಸುವುದಿಲ್ಲ. ಈಗ ಪ್ರೊಟೆಸ್ಟ್ ಮಾಡುವವರು ಖಂಡಿತ ಅವರನ್ನು ಮಾಡಿಯೇ ಮಾಡ್ತಾರೆ. ಈಗ ವಿರೋಧ ಪಕ್ಷದವರಿಗೆ ಬೇರೆ ಕೆಲಸಗಳಿರೋದಿಲ್ಲ, ಇದನ್ನೇ ಮಾಡುವಂಥದ್ದು. ಆದ್ದರಿಂದ ಪ್ರೊಟೆಸ್ಟ್ ಮಾಡುವವರು ಮಾಡ್ತಾರೆ. ಇವತ್ತು ನಮಗೆ ನಿನ್ನೆ KDP ಮೀಟಿಂಗಲ್ಲೂ ಕೂಡ ಬಹುಶಃ ತಾವೆಲ್ಲ ಗಮನಿಸಿರ್ಬೋದು. ನಿನ್ನೆ ನಿಮಗೆ ಪ್ರೆಸ್ಸಲ್ಲಿ ಎಲ್ಲ ವಿಚಾರಗಳು ತಿಳಿದಿದೆ, ಅಲ್ಲಿ ಏನು ನಡೆದಿದೆ ಅನ್ನುವಂಥದ್ದು. ಇದನ್ನು ನಾವು ಎಲ್ಲಿಯೂ ಕೂಡ ಪೊಲೀಸ್ ಆಫೀಸರ್ಸ್ಗಳಿಗಿರ್ಬೋದು, ಜಿಲ್ಲಾಧಿಕಾರಿ ಅವರಿಗೆ ಪೂರ್ಣವಾದ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಖಂಡಿತವಾಗ್ಲೂ ನಾವು ಕೂಡ ಇದನ್ನು ಒಪ್ತೇವೆ. ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ಮಾತಾಡಿದ್ದಾರೆ, ಮನವಿಯನ್ನು ಕೊಟ್ಟಿದ್ದಾರೆ. ಇದನ್ನು ಪ್ರತ್ಯೇಕ ಸಭೆ ಮಾಡಿ ಇದರ ಬಗ್ಗೆ ಒಂದು ಪ್ರತ್ಯೇಕ ಸಭೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕಿದ್ದಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ.